ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚಲಕ್ಕಿ, ಕೆಸಿ ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಓಕೆ, ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆನ ಡೈಲಿ ನೋಡ್ತಾ ಇರ್ತೀರ. ಹಾಗೆ ಇವತ್ತು ಸ್ಪೆಷಲ್ ಆಗಿ ನಮ್ಮ ಜೊತೆ ಜ್ಯೋತಿ ಅವರು ಇದ್ದಾರೆ. ಅವ್ರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ. ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಇವತ್ತು? ನೆಲಗಡಲೆ ಚಟ್ನಿ. ಓಕೆ. ಮತ್ತೆ ಇನ್ನೊಂದು ದೊಡ್ಡ ಪಾತ್ರೆ ಸೊಪ್ಪಿನ ಚಟ್ನಿ. ದೊಡ್ಡ ಪಾತ್ರೆ ಸೊಪ್ಪಿನ ಎರಡು ಚಟ್ನಿಯಾ? ಇಲ್ಲಿ ಎರಡು ಚಟ್ನಿ ಮಾಡಿ ನಮಗೆ ಬಳಸ್ತಾ ಇದ್ದಾರೆ. ಹಾಗೆ ಓಕೆ. ನೆಲಗಡಲೆ ಚಟ್ನಿ ಅಂದರೆ ಊಟಕ್ಕೆ ಒಳ್ಳೇದಾ ಅಥವಾ ಹೇಗೆ? ಗಂಜಿಗೆಲ್ಲ ಒಳ್ಳೇದಾ? ದೊಡ್ಡ ಪಾತ್ರೆ ಕೂಡ ಗಂಜಿಗೆ. ಓಕೆ. ಈಗ ಚಟ್ನಿಗಳು ಹಾಗಾದರೆ ಎರಡು ಚಟ್ನಿ ಅಲ್ಲ, ಚಟ್ನಿ ಮಾಡಲಿಕ್ಕೆ ಅಡುಗೆ ಹೋಗುವಾಗಾದರೆ ಓಕೆ. ಎಸ್ ಮ್ಯಾಮ್, ಅಡುಗೆ ಮನೆ ಬಂದಾಯ್ತು. ಈಗ ಫಸ್ಟಿಗೆ ಯಾವ ಚಟ್ನಿ? ನೆಲಗಡಲೆ ಚಟ್ನಿ ಅಲ್ಲ. ಆಮೇಲೆ ಇನ್ನೊಂದು ಹೇಳಿ, ಯಾವುದಾದ್ರು ದೊಡ್ಡ ಪಾತ್ರೆ ಚಟ್ನಿ. ಓಕೆ, ಫಸ್ಟಿಗೆ ನೆಲಗಡಲೆ ಚಟ್ನಿ ಅಲ್ಲ, ಅದನ್ನು ಫ್ರೈ ಮಾಡಬೇಕು. ಓಕೆ, ಹಾಗಾದ್ರೆ ನೀವು ಫ್ರೈ ಮಾಡಲಿಕ್ಕೆ ಪಾತ್ರೆ ಬೇಕಲ್ಲ? ಓಕೆ. ಒಲೆ ಉರಿಸುವ. ಆಯಿಲ್ ಹಾಕ್ಬೇಕಾ? ಬೇಡ ಹಾಗೆ ಓಕೆ. ಆ್ಯಕ್ಚುಲಿ ನೆಲಗಡಲೆ ಏನೆಲ್ಲ ಯಾವ ರೀತಿ ಅದಕ್ಕೆ ಹೊಯ್ಗೆಲ್ಲ ಹಾಕಿ ಆ ಥರ ಸ್ವಚ್ಛ ಮಾಡಿ ಇರ್ತದಲ್ಲ, ಅಂದರೆ ಗಾಡಿಯಲ್ಲೆಲ್ಲ ತಿಂತೀವಿ. ಹೌದೌದು. ಆದರೆ ಈಗ ಚಟ್ನಿ ಮಾಡುವಾಗ ಹಾಗೆ ಮಾಡಿದರೆ ನಾವು ಇದು ಹುರಿದಿಟ್ಟಂತಹ ಕಡಲೆ ಬೇಕಂತ ತಗೊಳ್ಬೋದು, ಇಲ್ಲಾಂದರೆ ಹೀಗೆ ಹುರಿದೇ ಮಾಡಿ. ಅದು ಉಪ್ಪು ಮಿಶ್ರ ಇರ್ತದೆ ಅಲ್ಲ, ಇದು ಉಪ್ಪು ಮಿಶ್ರ ಇಲ್ಲ, ಬರೀ ಚಪ್ಪೆ ಇರ್ತದೆ ಚಟ್ನಿಗೆ. ಓಕೆ. ಹಾಗೆ ನಾವು ಹಸಿ ಇದೆ ತಗೊಳ್ಬೇಕು. ಹೌದು. ಬರೀ ನೆಲಗಡಲೆ ಮಾತ್ರ ಹಾಕ್ತಿದ್ರಾ? ಬೇರೆ ನೆಲಗಡಲೆ, ತೆಂಗಿನಕಾಯಿ, ಹುಳಿ. ಓಕೆ, ತೆಂಗಿನಕಾಯಿ, ಹುಣಸೆಹಣ್ಣು, ಕಾಯಿ ಮೆಣಸು. ಓಕೆ, ಆಲ್ಮೋಸ್ಟ್ ರೆಡಿ ಆಗ್ತಾ ಉಂಟಲ್ಲ? ಸಾಕಾಗುತ್ತಾ? ಸಾಕು. ಕಡಲೆ ಅಂತೂ ರೆಡಿ ಆಗಿದೆ. ಓಕೆ, ಸ್ವಲ್ಪ ತೆಂಗಿನಕಾಯಿ ಹಾಗೆ ಬಿಸಿ ಮಾಡಿ. ಹಾಂ, ಇದರಲ್ಲೇ ಹಾಗಾದ್ರೆ ನಾವು ಗ್ಯಾಸ್ ಆಫ್ ಮಾಡೋದಲ್ಲ, ಗ್ಯಾಸ್ ಆನ್ ಮಾಡಬೇಕಲ್ಲ ಫಸ್ಟ್. ಹಾಗಾದ್ರೆ ಬಿಸಿ ಆದರೆ ಸಾಕು. ಸಾಕಲ್ಲ? ಸಾಕಾಗುತ್ತಾ? ಅಷ್ಟು ಸಾಕು. ಓಕೆ. ನೀವು ಎರಡು ಚಟ್ನಿಗೂ ಒಂದೇ ತೆಂಗಿನಕಾಯಿ ತಂದಿದ್ದೀರಾ? ಹೌದು. ಓಕೆ, ಅಲ್ಲಿಗೆ ಅಡ್ಜಸ್ಟ್ ಮಾಡುವ ಅಂತ. ತುಂಬ ತೆಂಗಿನಕಾಯಿ ಹಾಕಿದರೆ ಚಪ್ಪೆ ಆಗ್ತದೆ. ಆಲ್ಮೋಸ್ಟ್ ತೆಂಗಿನಕಾಯಿ ಚಟ್ನಿ ಹಾಕ್ತಾರೆ. ಹೌದು, ರುಚಿಗೆ ಬೇಕಷ್ಟು. ಹೌದು. ಸಾಕಾಗುತ್ತಾ? ಬೇರೆ ಹುರಿಲಿಗುಂಟಾ? ಇಲ್ಲ. ಒಟ್ಟಿಗೆ ಹಾಕಿದ್ರಲ್ಲ. ಇದೊಂದು ಮಿಕ್ಸಿ ಜಾರ್ ಸಣ್ಣದು. ಓಕೆ, ಮಿಕ್ಸಿ ಜಾರ್ ಅಂತೂ ರೆಡಿ ಇದೆ. ಬಿಸಿ ಕಡಲೆ ಮತ್ತು ತೆಂಗಿನಕಾಯಿ. ಓಕೆ. ಬೇರೆ ಇದಕ್ಕೆ ಉಪ್ಪು ಹಾಕ್ತಿದ್ರಲ್ಲ? ಓಕೆ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ? ಉಪ್ಪಾದರೆ ನಾವು ಚಟ್ನಿಗೆಲ್ಲ ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದಲ್ಲ? ಕಮ್ಮಿ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಬೋದು. ತುಂಬ ಹಾಕಬಾರ್ದು. ಕಾಯಿ ಮೆಣಸು, ಖಾರಕ್ಕೆ ಕಾಯಿ ಮೆಣಸು. ಓಕೆ. ಅದು ಹುಣಸೆ ಅಲ್ಲ? ಹುಣಸೆ. ನೀರು ಹಾಕೋದಾ? ಸ್ವಲ್ಪ ನೀರು. ಓಕೆ, ಸಾಕು.
ಇಷ್ಟನ್ನು ಈಗ ನಾನು ಮಿಕ್ಸ್ ಮಾಡಿ ಕೊಡಬೇಕಲ್ಲ. ಓಕೆ, ಚಟ್ನಿ ಅಂತೂ ರೆಡಿಯಾಗಿದೆ, ಸಾಕಲ್ಲ? ಅದಕ್ಕೆ ಇನ್ನೆಂತ ಒಗ್ಗರಣೆ ಇಡುದಾ? ಒಗ್ಗರಣೆಗೆ ಓಕೆ, ಆಯಿಲ್ ಹಾಕ್ತೀರಾ ನೀವು? ಒಗ್ಗರಣೆಗೆ ನಾರ್ಮಲ್ ಜೀರಿಗೆ ಓಕೆ. ಕರಿಬೇವು ಹಾಕ್ತಿದ್ರಲ್ಲ. ಓಕೆ, ಈಗ ಚಟಾಪಟ ತಂದು ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕಿದ್ರಲ್ಲ. ನಾರ್ಮಲಾಗಿ ಇಡೀ ಹಾಕ್ತಾರೆ ಒಗ್ಗರಣೆಗೆ, ಅದು ಎಣ್ಣೆಯಲ್ಲಿ ಬೇಗ ಬೇಯ್ತದೆ ಗುದ್ದಿ ಹಾಕಿದ್ರೆ, ಪರಿಮಳ ಬರ್ತಾ ಉಂಟು. ಹೌದಲ್ಲ, ಒಗ್ಗರಣೆ ಅಂತ ಹೇಳಿದ್ರೆ ಹಾಗೆಲ್ಲ. ಹೌದು, ಒಗ್ಗರಣೆಗೆ ಲಾಸ್ಟ್ ಪರಿಮಳ. ಒಗ್ಗರಣೆ ಹಾಕಿ ಮುಚ್ಚಿ ಇಡ್ಲಿಕ್ಕೆಲ್ಲ ಉಂಟಾ? ಹಾಗೂ ಇಡ್ಬೋದಲ್ಲ. ಮನೆಯಲ್ಲೆಲ್ಲ ಕೆಲವು ಏನು ಮಣ್ಣಿನ ಪಾತ್ರದೆಲ್ಲ ಅಡಿಗೆ ಮಾಡಿದ್ರೆ ರಪ್ಪ ಮುಚ್ಚಿಡ್ತಾರೆ ಸಾರಿಗೆಲ್ಲ. ಹಾಕೊಂಡ್ದಾ? ಹಾಕ್ಲಾ? ಹಾಕಿ. ಬಿಸಿ ಬಿಸಿಯಾದ ಒಗ್ಗರಣೆ ಗಮ್ ಅಂತ ಪರಿಮಳ ಬಂತಲ್ಲ. ನೆಲಗಡಲೆ ಚಟ್ನಿ ಆಲ್ಮೋಸ್ಟ್ ರೆಡಿ ಅಲ್ಲ? ಚಟ್ನಿ ರೆಡಿ ಆಯ್ತು. ಈಗ ಸರ್ವ್ ಮಾಡಲಿಕ್ಕೆ ಬಾಕಿ ಅಲ್ಲ? ಹೌದು. ಓಕೆ, ಬಿಸಿ ಬಿಸಿಯಾದ ನೆಲಕಡಲೆ ಚಟ್ನಿ ರೆಡಿ ಅಲ್ಲ? ಬಿಸಿ ಬಿಸಿಯಾದ ಗಂಜಿ ಜೊತೆಗೆಲ್ಲ ಈ ಥರ ಚಟ್ನಿ ಸಿಕ್ಕಿದ್ರೆ ಫುಲ್ಲು ಖಾಲಿ ಮಾಡ್ಬೋದಲ್ಲ. ಗಮ್ಮದಾಗಿ ಉಂಟು. ನೆಲಕಡಲೆ ಪರಿಮಳ ಕೂಡ ಹಾಗೆ ಬರ್ತಾ ಉಂಟು ನೋಡಿ. ಜೊತೆ ಒಗ್ಗರಣೆ ಹಾಕಿದ್ರೆ ಅದು ಸ್ಪೆಷಲ್ ಆಗಿ ಬೆಳ್ಳುಳ್ಳಿ ಒಗ್ಗರಣೆ ಅಲ್ಲ. ಓಕೆ, ಮಸಾಲೆ ಬೆಳ್ಳುಳ್ಳಿದು ಹಾಗೆ ಬಿದ್ದರೆ ಇನ್ನೂ ಚೆನ್ನಾಗಿರುತ್ತಲ್ಲ. ಪರಿಮಳ ಅಂತೂ ಇಡೀ ನಮ್ಮ ಅಡುಗೆ ರೂಮಿಗೆ ಬಂದಿದೆ. ಟೇಸ್ಟ್ ಅಂತೂ ಗಮ್ಮತ್ತಿರುವುದು ಕಾಣ್ತದೆ. ಓಕೆ, ಟೇಸ್ಟ್ ನೋಡೋದಾಗಿದೆ. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ಬಿಸಿ ಬಿಸಿ ಅಂತ ಹೇಳಿದರೆ ಬಿಸಿ ಬಿಸಿಯ ಗಂಜಿಗೆಲ್ಲ ಈ ಥರದ ನೆಲಕಡಲೆ ಚಟ್ನಿ ಸಿಕ್ಕಿದ್ರೆ ಫುಲ್ಲು ಕಾಲು ಮಾಡ್ಬೋದಂತೆ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಬೋದು. ನೆಲಗಡಲೆ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ನೆಲಗಡಲೆಯನ್ನು ಹುರಿಯಿರಿ. ನಂತರ ತೆಂಗಿನ ತುರಿಯನ್ನು ಹುರಿದು ಎರಡನ್ನು ಒಟ್ಟಿಗೆ ಸೇರಿಸಿ ರುಚಿಗೆ ಅನುಸಾರವಾಗಿ ಉಪ್ಪು, 2 ರಿಂದ 3 ಹಸಿಮೆಣಸು, ಹುಣಸೆ ಹಣ್ಣು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಎಣ್ಣೆಯಲ್ಲಿ ಕರಿಬೇವು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡರೆ ನೆಲಗಡಲೆಯ ಚಟ್ನಿ ತಯಾರು. ಓಕೆ, ನೋಡಿದ್ರಲ್ಲ ಸಿಂಪಲಾಗಿ ನೆಲಗಡಲೆ ಚಟ್ನಿ ಹೇಗೆ ಮಾಡೋದು ಅಂತ. ನಾನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದೊಳಗೆ ಮತ್ತೆ ವಿಜಯಲಕ್ಷ್ಮಿ ಹೋಮ್ ಅಪ್ಲೈನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸೌರುಚಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್ ಅವಲಕ್ಕಿ ಹಾಗೂ ಕುಚ್ಚಲಕ್ಕಿ, KC ಶುದ್ಧ ಹಸುವಿನ ತುಪ್ಪ, ನಾನಾ ಮಸಾಲ, ಪೋಸ್ಟ್ ಮ್ಯಾನ್ ತೂದಾಲ್, ಐಶ್ವರ್ಯ KT ಸ್ಪೆಷಾಲಿಟಿ ಹಾಗೆಯೇ ವಿದ್ಯಾ ಕಾಫಿ. ಓಕೆ, ಜ್ಯೋತಿ ಮ್ಯಾಮ್ ಸಕಲಾಗಿರುವಂತಹ ಚಟ್ನಿ ಒಂದು ರೆಡಿ ಮಾಡಿರ್ತಾರೆ. ಈಗ ಇನ್ನೊಂದು ಚಟ್ನಿ ಮಾಡ್ತಾ ಇದ್ರು ಅಂತಲ್ಲ, ದೊಡ್ಡ ಪತ್ರೆ ಚಟ್ನಿ ಅಲ್ಲ, ದೊಡ್ಡ ಪತ್ರೆ ಎಲೆ ಅಲ್ಲ, ದೊಡ್ಡ ಪತ್ರೆ ಎಲೆ ಚಟ್ನಿ. ಓಕೆ, ದೊಡ್ಡ ಪತ್ರೆ ಅಂತ ಹೆಸರು ಹೇಗೆ ಬಂತು ಗೊತ್ತುಂಟಾ ನಿಮಗೆ? ಔಷಧಿ ಅಲ್ಲ, ಅದು ಮೆಡಿಸನ್ಗೆ ಆಗ್ತದೆ. ಅದಕ್ಕೆ ಹಾಗೆ ಔಷಧಿ ಗುಣ ಇದೆ. ಹೌದು, ಮತ್ತೆ ಆ ಎಲೆ ಇದ್ರೆ ಮನೆ ಹತ್ರ ಎಲ್ಲ ಇದ್ರೆ ಹಾವುಗಳೆಲ್ಲ ಬರೋದು ಕಡಿಮೆ, ಆ ಥರ ಎಲ್ಲ ಕೂಡ ಹೇಳ್ತದೆ. ಹೌದಾ? ಅಂದರೆ ಇದ್ರೆ ಒಳ್ಳೇದು, ಅದರ ಪರಿಮಳ ಹಾಗೆ ಇರುತ್ತೆ. ಓಕೆ, ಅದರದ್ದು ಇವಾಗ ಚಟ್ನಿ ಅಲ್ಲ. ಓಕೆ, ಸ್ಟಾರ್ಟ್ ಮಾಡುವ. ಎಂತ ಬೇಕು ಈಗ ಫಸ್ಟಿಗೆ ನಿಮಗೆ? ಅದು ಬಾಣಲೆ ಬೇಕು, ಅದು ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಮಾಡ್ತೀರಾ? ಓಕೆ, ಹಾಗಾದರೆ ಫಸ್ಟಿಗೆ ಒಲೆ ಉರಿಸ್ಬೇಕಲ್ಲ. ಓಕೆ, ಅಂದರೆ ಎಲೆ ಅದು ಆ ಥರ ಬಾಡಿಸ್ಕೊಂಡು ಇದು ಮಾಡಿದರೆ ಹೇಗಾಗ್ತದೆ? ಅದರ ಚಟ್ನಿ ಥರ ಬರುತ್ತೆ ಅದು? ಹೀಗೆ ಬರ್ತದೆ, ಸ್ವಲ್ಪ ಎಲೆ ಬಿಸಿ ಆಗಬೇಕು. ಚಟ್ನಿ ಎಲ್ಲ ಹಸಿ ಹಸಿ ಇದ್ದರೆ ಚಂದ, ಸಿಮರ ಚಟ್ನಿ. ಹೌದು ಹೌದು. ಬಟ್ ಇದನ್ನು ಸ್ವಲ್ಪ ಆ ಥರ ಫ್ರೈ ಮಾಡಿ ಮಾಡಬೇಕು. ಸ್ವಲ್ಪ ಫ್ರೈ ಮಾಡಿ. ಓಕೆ, ಇದರ ಜ್ಯೂಸ್ ಸಹ ಮಾಡ್ಬೋದು. ಜ್ಯೂಸ್ ಮಾಡ್ಬೋದಲ್ಲ? ಓಕೆ, ನೀವು ಮಾಡಿದ್ರಾ? ಟ್ರೈ ಮಾಡಿದ್ರಾ? ಜ್ಯೂಸ್, ತಂಬುಳಿ ಮಾಡ್ಬೋದು. ತಂಬುಳಿ ಮಾಡ್ಬೋದು, ಪಲ್ಯ ಮಾಡ್ಬೋದು. ಪಲ್ಯ ಮಾಡ್ತಾರೆ? ಪಲ್ಯ ಸಹ ಮಾಡ್ತಾರೆ, ಸೊಪ್ಪನ್ನು ಕಟ್ ಮಾಡಿ. ಹಾಂ, ಅದು ಒಂದು ಎಲೆಯಿಂದ ಎಲ್ಲ ಅಡುಗೆ ಮಾಡ್ಬೋದು. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು ಅಂತ ಕಾಣ್ತಲ್ಲ? ಬೇಸಿಗೆಯಲ್ಲಿ ಎಲ್ಲ
ಈ ಥರದ ಜ್ಯೂಸ್ ಎಲ್ಲ ಮಾಡಿ ಎಲ್ಲ ಕೆಮಿಕಲ್ ಹಾಕಿದ ಕೋಕೋ ಕೋಲಾ ಪೆಪ್ಸಿ ಎಲ್ಲ ಕುಡಿತೇವೆ, ಅದಕ್ಕಿಂತ ಈ ಥರ ಮನೆಯಲ್ಲೇ ಚೆನ್ನಾಗಿ ಮಾಡ್ಬೋದಲ್ಲ. ಅಂದರೆ ನೀವು ಆರೋಗ್ಯಕರವಾದಂಥ ಫುಡ್ಡನ್ನೇ ಸೇವಿಸಿ ಅಂತ ಹೇಳ್ತಿದ್ದೀರಾ. ಹೌದು, ಹೊರಗಡೆಯಿಂದ ಜಾಸ್ತಿ ಕಡಿಮೆ ಮಾಡಿ. ಹೌದೌದು. ತೆಂಗಿನಕಾಯಿ ಹಾಕ್ತೀವಿ. ತೆಂಗಿನಕಾಯಿ ಹಾಕ್ತಿದ್ರಲ್ಲ, ಒಟ್ಟಿಗೆ ಅದು ಮಾಡ್ತೀರಾ? ಹೌದು, ಎಲ್ಲ ಒಟ್ಟಿಗೆ. ಸ್ವಲ್ಪ ಜೀರಿಗೆ ಹಾಕ್ತಿದ್ದೀರಾ? ಅಂದರೆ ಜಸ್ಟ್ ಒಂದು ಬಾಡಿಸುವ ಥರ. ಹೌದು, ಸ್ವಲ್ಪ ಬಾಡಿಸ್ತೀವಿ. ಆ್ಯಕ್ಚುಲಿ ಇದರದ್ದು ಪೋಡಿ ಕೂಡ ಮಾಡ್ತಾರೆ ನೋಡಿ ಅಲ್ಲ? ಹೌದು, ದೊಡ್ಡ ಬದ್ರೆ ಪೋಡಿ ಮಾಡ್ತಾರೆ ಎಣ್ಣೆಯಲ್ಲಿ. ಎಲೆ ನೋಡ್ಲಿಕ್ಕೆ ಕೂಡ ಚೆನ್ನಾಗಿರುತ್ತೆ, ಖಾಲಿ ಎಲೆ ಥರನೇ ಕಾಣ್ತದೆ. ಸಾಕಾಗುತ್ತಾ? ಆಫ್ ಮಾಡೋದಾ? ಆಫ್ ಮಾಡಿ. ಪ್ಲೇಟ್ ಕೊಡಿ. ಪ್ಲೇಟ್ ರೆಡಿ ಉಂಟು. ಒಂದು ಜಾರ್ ತಗೊಳ್ಳುವ. ಓಕೆ, ಮಿಕ್ಸಿ ಜಾರ್ ಬೇಕಲ್ಲ. ಸ್ವಲ್ಪ ತಣ್ಣಗಾದ ನಂತರ ಸ್ವಲ್ಪ ತಣ್ಣಗಾಗಲಿ. ಓಕೆ, ಆಲ್ಮೋಸ್ಟ್ ಆರಿದಲ್ಲ? ಆರಿದೆ. ಈಗ ಜಾರಿಗೆ ಹಾಕ್ಕೊಳ್ಳಿ. ಜಾರಿಗೆ ಹಾಕಿದ್ರು. ಈ ಚಟ್ನಿಯ ಪರಿಮಳ ಮಾತ್ರ ಪಕ್ಕ ಗೊತ್ತಾಗ್ತಲ್ಲ ಯಾವ ಎಲೆಯಿಂದ ಮಾಡಿ. ಹೌದು ಹೌದು, ಇದು ಸ್ವಲ್ಪ ಪರಿಮಳ ಜಾಸ್ತಿ ಇರ್ತದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕುವ. ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಹುಣಸೆ ಹಣ್ಣು. ಓಕೆ, ಅಷ್ಟು ಬೇಕಾ? ಬೇಕಷ್ಟು. ಹುಳಿ ಜಾಸ್ತಿ ಇರುತ್ತೆ ನೋಡಿ ಗಂಜಿಗೆಲ್ಲ ಹುಳಿ. ಹುಳಿ ಇದೆ. ಮೆಣಸಿನ. ಓಕೆ, ನೀರು ಹಾಕಿ. ನೀರು ಬೇಕಲ್ಲ. ಆಮೇಲೆ ಬೇಕಿದ್ರೆ ನೀರು ಆ್ಯಡ್ ಮಾಡಿಕೊಡ್ಬೋದಲ್ಲ. ಓಕೆ, ಇಷ್ಟನ್ನು ಈಗ ಗ್ರೈಂಡ್ ಮಾಡಿ ಕೊಡಬೇಕಲ್ಲ. ಚಟ್ನಿ ಅಂತೂ ಆಲ್ಮೋಸ್ಟ್ ರೆಡಿ ಅಲ್ಲ? ಗಂಧ ಥರ ಆಗಿದೆ ನೋಡಿ ಅಲ್ಲ? ಓಕೆ, ನೋಡಿ ಪರಿಮಳ ಅಂತೂ ಗಮ್ಮ ಹಂಗೆ ಬರುತ್ತೆ. ಎಲೆದು ಕಲರ್ ನೋಡಿ, ಕಲರ್ ಕೂಡ ಗ್ರೀನ್ ಆಗಿರುತ್ತೆ. ಚಟ್ನಿ ರೆಡಿ ಆಗಿದೆ. ಚಟ್ನಿ ರೆಡಿ ಆಗಿದೆ. ಅದಕ್ಕೆ ಇನ್ನೊಂದು ಒಗ್ಗರಣೆ ಬಿದ್ದರೆ ಆಯ್ತಲ್ಲ? ಸ್ವಲ್ಪ ನೀರು ನೀರು ಬೇಕಾ? ನೀವು ನೀರು ಚಟ್ನಿ ಮಾಡ್ತಾ ಇದ್ದೀರಾ? ಸ್ವಲ್ಪ ಅನ್ನಕ್ಕೆಲ್ಲ ಸ್ವಲ್ಪ ಗಟ್ಟಿ ಇದ್ರೆ ಒಳ್ಳೇದಲ್ಲ? ಸ್ವಲ್ಪ ನೀರು, ತುಂಬ ಗಟ್ಟಿ ಅಲ್ಲ. ಅದ ಉಪ್ಪು ಆಗಲೇ ಹಾಕಿದಿರಲ್ಲ? ಉಪ್ಪು ಹಾಕಿದ್ದೀನಿ. ಒಗ್ಗರಣೆ ಕೊಡುವ. ಈಗ ಒಗ್ಗರಣೆ ಎಣ್ಣೆ ರೆಡಿ ಮಾಡಿ. ಆಯಿಲ್ ಹಾಕ್ತೀರಾ? ಜೀರಿಗೆ, ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಹಾಕಿದ್ದಾರಲ್ಲ? ಗುದ್ದಿದ ಬೆಳ್ಳುಳ್ಳಿ ಅಲ್ಲ? ಗುದ್ದಿದ ಬೆಳ್ಳುಳ್ಳಿ. ಕರಿಬೇವು. ಕೆಂಪಾಗಬೇಕದು. ಕೆಂಪಾಗಬೇಕಲ್ಲ? ಒಗ್ಗರಣೆ ಪರಿಮಳ ಬರಬೇಕು ಹಾಗೆ. ಹೌದು, ಸಾಕಲ್ಲ? ಸಾಕು. ಓಕೆ, ಸಾಕಲ್ಲ? ಸಾಕು. ಓಕೆ, ಗಮ್ ಅಂತ ಪರಿಮಳ ಅಂತ ನೋಡಿ. ಪರಿಮಳ ಬರ್ತಾ ಈ ಥರ ಚಟ್ನಿ ಮಾಡಿದ್ರೆ ಬೇರೆ ಏನು ಪದಾರ್ಥ ಬೇಕು ಅಂತಿಲ್ಲ, ಅದರಲ್ಲೇ ಊಟ ಮಾಡೋದಲ್ಲ. ಈಗ ಸರ್ವ್ ಮಾಡೋದಲ್ಲ? ಓಕೆ, ಬಿಸಿ ಬಿಸಿಯಾದ ದೊಡ್ಡ ಪತ್ರೆಯ ಚಟ್ನಿ. ಓಕೆ, ದೊಡ್ಡ ಪತ್ರೆ ಎಲೆಯ ಚಟ್ನಿ ಅಲ್ಲ? ಗಮ್ಮದಾಗುಂಟು. ಒಗ್ಗರಣೆ ಅಂತೂ ಸಾಲಾಗಿ ಬಿದ್ದಿದೆ. ನೋಡ್ಲಿಕ್ಕೆ ಕೂಡ ಒಂಥರ ಗ್ರೀನ್ ಆಗಿ ಚೆನ್ನಾಗಿ ಕಾಣ್ತುಂಟಲ್ಲ? ಟೇಸ್ಟ್ ಅಂತೂ ಗಮ್ಮದಿರ್ಬೋದು ಕಾಣ್ತಾ ಉಂಟು. ನ್ಯಾಚುರಲ್ ಬಣ್ಣ. ಓಕೆ, ಟೇಸ್ಟ್ ನೋಡೋದಾಗಾದ್ರೆ ಈಗ? ಓಕೆ, ಜ್ಯೋತಿ ಮ್ಯಾಮ್ ದೊಡ್ಡ ಪತ್ರೆ ಎಲೆಯ ಚಟ್ನಿ ಅಂತೂ ರೆಡಿ ಮಾಡಿ ಕೊಡಿದ್ರೆ ನಾನು ಟೇಸ್ಟ್ ಮಾಡೋಕ್ಕೂ ಕಾಯ್ತಾ ಇದ್ದೇನೆ. ನಾನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೋಬೋದು. ದೊಡ್ಡ ಪತ್ರೆಯ ಚಟ್ನಿ ತಯಾರಿಸುವ ವಿಧಾನ. ಮೊದಲು ದೊಡ್ಡ ಪತ್ರೆಯ ಎಲೆಯನ್ನು ಬಾಡಿಸಿಕೊಳ್ಳಿ. ಎಲೆ ಬಾಡಿದ ನಂತರ ತೆಂಗಿನ ತುರಿ, ಜೀರಿಗೆ ಹಾಕಿ ಹುರಿಯಿರಿ. ತಣ್ಣಗಾದ ನಂತರ ರುಚಿಗೆ ಅನುಸಾರವಾಗಿ ಉಪ್ಪು, ನಿಂಬೆ ಗಾತ್ರದ ಹುಣಸೆ ಹಣ್ಣು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ರುಚಿಕರವಾದ ದೊಡ್ಡ ಪತ್ರೆಯ ಚಟ್ನಿ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಚಟ್ನಿಗಳು ಅಂತೂ ರೆಡಿಯಾಗಿದೆ. ಯಾವ್ದು ನೋಡು ಟೇಸ್ಟ್ ಫಸ್ಟಿಗೆ?
ಯಾವ್ದು ನೋಡಿದ್ರು ಬೆಟರ್ ಅಲ್ಲ. ಓಕೆ, ಹಾಗಾದರೆ ಫಸ್ಟಿಗೆ ನಾವು ಯಾವುದು ಕಡಲೆ ಅಲ್ಲ, ನೆಲಕಡಲೆ ಚಟ್ನಿ ತಗೊಳ್ಬೇಕು. ಮಾಮೂಲಾಗಿ ಇದು ಊಟಕ್ಕೆ ಬೆಸ್ಟ್ ಅಂತ ಹೇಳ್ತಿದ್ದೀರಾ? ಹೌದು. ಚೆನ್ನಾಗುಂಟು, ಖಾರ ಎಲ್ಲ ಕರೆಕ್ಟಾಗಿ ಕುದಿದೆ. ಊಟಕ್ಕೆ ಬೆಸ್ಟು, ಮತ್ತು ಈ ಗಂಜಿ ಊಟಕ್ಕೆ ಅಂತೂ ಹೇಳಿ ಮಾಡಿಸಿ ಅಂತ ಹೇಳ್ಬೋದು ಅಲ್ಲ. ಇದು ಸಹ ನೋಡಿ ದೊಡ್ಡ ಪತ್ರೆ, ಇದು ದೊಡ್ಡ ಪತ್ರೆ ಎಲೆ, ಇದರಲ್ಲಿ ಮಾತ್ರ ಎಲೆಯ ಪರಿಮಳ ಹಾಗೆಯೇ ಬರ್ಬೋದು ಕಾಣ್ತದೆ. ದೊಡ್ಡ ಪತ್ರೆ ಎಲೆಯ ಚಟ್ನಿ. ಹಾಂ, ಇದು ಸ್ವಲ್ಪ ಹುಳಿ ಹುಳಿ ಆಗ್ತಾ ಉಂಟು. ಅಂದರೆ ನಾವು ಹುಳಿ ಜಾಸ್ತಿ ಹಾಕಿದ್ವಲ್ಲ ಇದಕ್ಕೆ, ಅಂದರೆ ನೀವು ಹಾಕುವಾಗಲೇ ಹೇಳಿದ್ರಿ, ಅಂದರೆ ಚಟ್ನಿಗೆ ಇದಕ್ಕೆ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ಎಲೆಗೂ ಆ ಹುಳಿಗೂ ಮ್ಯಾಚಿಂಗ್ ಆಗ್ತದೆ, ಚೆನ್ನಾಗಿ ಟೇಸ್ಟಿಯಾಗಿ ಉಂಟು. ಇದು ನಾರ್ಮಲ್ ಚಟ್ನಿ ಥರನೇ ಉಂಟು, ಬಟ್ ಕಡಲೆದ ಫ್ಲೇವರ್ ಹಾಗೆ ಸಿಗುತ್ತೆ. ತಗೊಳ್ಳಿ, ನೀವು ಕೂಡ ಟೇಸ್ಟ್ ನೋಡಿ. ಹೇಗುಂಟು? ಹೇಗುಂಟು? ಚೆನ್ನಾಗುಂಟಲ್ಲ? ಚೆನ್ನಾಗುಂಟು. ನಾರ್ಮಲಾಗಿ ಗಂಜಿ ಊಟಕ್ಕೆ ಈ ಥರದೆಲ್ಲ ಸಿಕ್ಕಿದರೆ ಖಾಲಿ ಚಟ್ನಿ ಇದ್ದರೆ ಸಾಕಾಗುತ್ತಲ್ಲ. ಓಕೆ, 2 ಅಡುಗೆ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಆಗಿತ್ತು. ಹೇಗೆ ಅನ್ನಿಸ್ತು ನಿಮಗೆ? ನನಗೆ ತುಂಬ ಖುಷಿ ಆಯಿತಲ್ಲ. ಓಕೆ, ಸ್ಪೆಷಲಾಗಿ ನಮ್ಮ ಸೌರುಷಿ ಅಡುಗೆ ಮನೆಯಲ್ಲಿ ಇವತ್ತು ಸ್ಪೆಷಲಾಗಿ 2 ಚಟ್ನಿಗಳನ್ನು ನೀವು ಹೇಳ್ಕೊಟ್ಟಿದ್ದೀರಾ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮ ಒಂದು 2 ವಿಷಯ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್, ಜೊತೆಗೆ ಸ್ಪೆಷಲಾಗಿ ನಾನಾ ಮಸಾಲ ಇವರ ಕಡೆಯಿಂದ ಕೂಡ ಒಂದು ಚಿಕ್ಕ ಗಿಫ್ಟ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಜ್ಯೋತಿ ಮ್ಯಾಮ್ ಸಾಕಾಗಿರುವಂತಹ ನೆಲಕಡಲೆ ಚಟ್ನಿ ಮತ್ತು ಸ್ಪೆಷಲಾಗಿ ದೊಡ್ಡ ಪತ್ರೆ ಎಲೆಯ ಚಟ್ನಿ 2 ಕೂಡ ಚೆನ್ನಾಗಿ ಮಾಡಿದರೆ, ಟೇಸ್ಟಿಯಾಗಿ ಮಾಡಿದರೆ, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಜ್ಯೋತಿ ಸೂಚಿಕನ ಎಲ್ಲಿಗೆ ನಡೆಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ ಡಬಲ್ ಸ್ಟಾರ್, ಸಂತೋಷ್ ಕುಚಲಕ್ಕಿ ಹಾಗೂ ಅವಲಕ್ಕಿ, ಪ್ಯೂರ್ ಅಂಡ್ ಫ್ರೆಶ್ ಕೆಸಿ ಕೌಗಿ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ. Oh, that's nice, Arati. Seema, just run, run, run. ಇದೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.